ಉಡುಪಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ರಾಜ್ಯದಲ್ಲಿ ಗಣತಿ ವಿಳಂಬ ವಿಚಾರದ ಕುರಿತು ಪ್ರತಿಕ್ರಿಯಿಸಿದರು. ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡೋದಾಗಿ ಘೋಷಿಸಿದೆ. ಇದರ ಮಧ್ಯದಲ್ಲಿ ಸಿದ್ದರಾಮಯ್ಯ ನಾವು ಮಾಡುತ್ತೇವೆ ಎಂದು ಹೊರಟಿದ್ದಾರೆ. ಮತ್ತಷ್ಟು ಸಮಸ್ಯೆಗಳನ್ನು ಯಾಕೆ ಸೃಷ್ಟಿ ಮಾಡುತ್ತಿದ್ದಾರೋ ಗೊತ್ತಿಲ್ಲ. ನೀವು ಬಿಜೆಪಿಯನ್ನ ದೂರುತ್ತೀರಿ. ಸಚಿವ ಸಂಪುಟದಲ್ಲಾಗುವ ಗಲಾಟೆಗೆ ಬಿಜೆಪಿ ಕಾರಣನ? ಸರ್ಕಾರವಾಗಿ ನಿಮ್ಮಲ್ಲಿ ಜಾತಿಗಣತಿ ಬಗ್ಗೆ ಏಕಾಭಿಪ್ರಾಯ ಇದೆಯಾ? ನ್ಯಾಯಾಲಯ ಜಾತಿಗಣತಿಗೆ ಯಾರನ್ನೂ ಒತ್ತಾಯ ಮಾಡುವಂತಿಲ್ಲ ಎಂದು ಹೇಳಿದೆ. ಕಾಂತರಾಜ್ ವರದಿಗೆ 175 ಕೋಟಿ ರೂಪಾಯಿವರೆಗೆ ಖರ್ಚಾಗಿದೆ. ನಿಮ್ಮ ಹೈಕಮಾಂಡ್ ಕಾಂತರಾಜ್ ವರದಿ ಬೇಡ ಎಂದು ಹೇಳಿತ್ತು. ಈಗ ಮತ್ತೆ 200ರಿಂದ 300 ಕೋಟಿ ರೂಪಾಯಿ ಯೋಜನೆ ಹಾಕಿದ್ದೀರಿ. ರಾಜ್ಯದಲ್ಲಿ ಶಿಕ್ಷಕರ ಪರಿಸ್ಥಿತಿ ಏನಾಗಿದೆ ಗೊತ್ತಾ? ಸರ್ಕಾರಿ ಸಿಬ್ಬಂದಿಗಳು ಕೆಲಸ ಮಾಡಬೇಕು ನಿಜ. ಅನಾರೋಗ್ಯ ಪೀಡಿತರು 57-58 ವರ್ಷ ಮೀರಿದವರು ಒದ್ದಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂತರಾಜ್ ವರದಿ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಕೇಂದ್ರದಲ್ಲಿರುವ ನಿಮ್ಮ ಮುಖಂಡರು ಅಥವಾ ನಿಮ್ಮ ಹೈಕಮಾಂಡು ಬೇಡ ಅಂತ ಹೇಳ್ತಾ ಅನ್ನೋ ಕಾರಣಕ್ಕೆ ಅದನ್ನು ಬದಿಗಿಟ್ಟು ಕರ್ನಾಟಕ ರಾಜ್ಯದ 165-175 ಕೋಟಿ ರೂಪಾಯಿನ ವ್ಯಯ ಮಾಡಿ ಈಗ ಮತ್ತೊಂದು ನಾವು ಮಾಡ್ತೇವೆ ಅಂತೇಳಿ ಮತ್ತೊಂದು 200-300 ಕೋಟಿ ರೂಪಾಯಿ ಯೋಜನೆಯನ್ನು ನೀವು ಹಾಕ್ಕೊಂಡು ಮನೆಗೆ ಇವತ್ತು ಶಿಕ್ಷಕರ ಸ್ಥಿತಿ ಏನಾಗಿದೆ ಅಂದರೆ, ನಾನು ಯಾರು ಪರ ಯಾರು ವಿರುದ್ಧ ಅಲ್ಲ, ಸರ್ಕಾರಿ ಸಿಬ್ಬಂದಿಗಳು ಕೆಲಸ ಮಾಡಲೇಬೇಕು. ಅವರಿಗೆ ಹಬ್ಬ ಹರಿದಿನಗಳ ಬಗ್ಗೆಯೂ ನನ್ನ ಯೋಚನೆ ಇಲ್ಲ. ಬದಲಾಗಿ 57-58 ವರ್ಷ ಆದಂಥ ಅನಾರೋಗ್ಯ ಪೀಡಿತರಾದಂಥ ಬೆಡ್ ರೆಸ್ಟ್ನಲ್ಲಿರುವಂಥ ಶಿಕ್ಷಕರಿಗೂ ಕೂಡ ನಿಮ್ಮ ಮೇಲೆ ನಾವು ಕ್ರಮ ತಗೊಳ್ತೇವೆ ಅಂತೇಳಿ ನೀವು ಹಳೆ ಪಿಂಚಣಿ ಕೊಡ್ತೀವಿ ಅಂತ ಹೇಳಿದರೆ ಸರ್ಕಾರದಲ್ಲಿ ನೀವು ಓಡ್ ತಗೊಂಡ್ರಿ. ಹಳೆ ಪಿಂಚಣಿ ಮನೆ ಏನಾದರೂ ಮಾಡಿ ಈಗ ಅವರು ಬದುಕಲಿಕ್ಕೆ ಬಿಡದಿರುವಂಥ ಪರಿಸ್ಥಿತಿಗಳು. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಏನು ಕ್ರಾಂತಿಯಾಗುತ್ತೋ ಗೊತ್ತಿಲ್ಲ. ಸರ್ಕಾರ ಸಂಪೂರ್ಣ ಸ್ಥಗಿತವಾಗಿದೆ. ಉಪಮುಖ್ಯಮಂತ್ರಿ ಮುಂದುವರಿಯುತ್ತಾರೋ ಇಲ್ಲವೋ, ಹೊಸ ಮುಖ್ಯಮಂತ್ರಿ ಬರ್ತಾರೋ ಏನೋ ಎಂಬ ಗೊಂದಲ ಇದೆ. ಈ ಗೊಂದಲ ಇದ್ದಾಗ ಸರ್ಕಾರಿ ಕೆಲಸಗಳು ಸ್ಥಗಿತವಾಗುತ್ತದೆ. ಸಾಮಾನ್ಯರ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದಿಲ್ಲ ಎಂದರು. ನನಗೆ ನವೆಂಬರ್ ಕ್ರಾಂತಿಯಲ್ಲಿ ನೀವು ಒಪ್ಪಂದ ಮಾಡಿಕೊಂಡಂತೆ ಅರ್ಧಾವಧಿಗೆ ಅವರು ಮತ್ತೊಬ್ಬರು ನನಗೆ ಯಾವುದು ಗೊಂದಲ ಅಲ್ಲ. ಸರ್ಕಾರ ಸಂಪೂರ್ಣ ಸ್ಥಗಿತವಾಗಿ ಹೋಗಿದೆ. ಸರ್ಕಾರ ಏನಾಗಿದೆ ಅಂದರೆ ಇವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಇಲ್ವೋ, ಹೊಸ ಮುಖ್ಯಮಂತ್ರಿ ಬರ್ತಾರೆ ಏನೋ ಅನ್ನುವಂಥ ಭಾವನೆಗಳು ಬಂದಾಗ ವಿಧಾನಸೌಧದಲ್ಲಿ ಸರ್ಕಾರಿ ಕೆಲಸಗಳು ಸ್ಥಗಿತ ಆಗುತ್ತೆ. ಇದರಿಂದಾಗಿ ಸಾಮಾನ್ಯ ಜನರಿಗೆ ಸಮಸ್ಯೆಗಳೇ ಪರಿಹಾರ ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಸರ್ಕಾರಿ ಅಧಿಕಾರಿಗಳೆಲ್ಲ ಯಾರ ಹತ್ರ ನೀವು ಕೇಳಿದ್ರು ಕೂಡ ನಾವು ಜಾತಿ ಗಣತಿಯಲ್ಲಿ ಇದ್ದೇವೆ ಅಂತಾರೆ. ಜಿಲ್ಲಾಧಿಕಾರಿಯಿಂದ ಹಿಡಿದು ವಿಲೇಜ್ ಅಕೌಂಟೆಂಟ್ವರೆಗೆ, ಶಾಲೆಯ ಶಿಕ್ಷಕರಿಂದ ಹಿಡಿದು ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಇನ್ನೊಂದು ಕಡೆ ಸರ್ಕಾರದ ಅಸ್ಥಿರತೆ ಇದೆಯಲ್ಲ, ಸರ್ಕಾರದ ಸ್ಥಿರತೆ ಇಲ್ಲದಿರುವಂಥ ಒಂದು ಸರ್ಕಾರ ಇದೆ ಅಂತ ಕಂಡು ಬಂದಾಗ ಅಲ್ಲಿ ಯಾರೂ ಕೂಡ ಕೆಲಸಗಳನ್ನು ಮಾಡಲಿಕ್ಕೆ ಹೋಗ್ತಾ ಇಲ್ಲ.